ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಮ್ಮ ಮಂಗಳೂರು ಮಂಡಲ ಭಾಜಪದ ವತಿಯಿಂದ ಅವರನ್ನು ಗೌರವಿಸಬೇಕು ಎನ್ನುವ ಉದ್ದೇಶದಿಂದ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಶ್ರೀಯುತ ಪಂಡಿತ್ ಚಂದ್ರಸ್ ಪಂಡಿತಸ್ ಇವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲಾ ನಮ್ಮ MLC ಆದಂತಹ ಪ್ರತಾಪ್ ಸಿಂಹ ನಾಯಕ್ ಅವರು ಇದಕ್ಕಿಂತ ಮುಂಚೆ ಕೂಡ ನಾವು ಮಾಡಿದಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಕೂಡ ನಮ್ಮೊಂದಿಗೆ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ BJPಯ ಉಪಾಧ್ಯಕ್ಷರು, ಮಂಗಳೂರು ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಚೇರ್ಮನ್ ಆಗಿರ್ತಕ್ಕಂಥ ಸಂತೋಷ್ ಕುಮಾರ್ ರೈ ಬೋಲಿಯರ್ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಿರಿಯರು ಮಾರ್ಗದರ್ಶಕರು, ಈ ಬ್ಯಾಂಕಿನ ಅಧ್ಯಕ್ಷರಾಗಿರತಕ್ಕಂಥ ಹಾಗೂ ನಮ್ಮ ಪುಣ್ಯಕೋಟೆಯಲ್ಲಿರತಕ್ಕಂಥ ಶಾಲೆಯ ಸಂಚಾಲಕರಾಗಿರ್ತಕ್ಕಂಥ ಶಾರದಾ ವಿದ್ಯಾಗಣಪತಿ ಶಾಲೆಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ TG ರಾಜಾರಾಮ್ ಭಟ್ರು ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ನಮ್ಮ ಪಕ್ಷದ ಹಿರಿಯರು ಮಾರ್ಗದರ್ಶಕರು, ಕ್ಯಾಂಕೋ ಇದರ ನಿರ್ದೇಶಕರಾಗಿರ್ತಕ್ಕಂಥ ಮಹೇಶ್ ಚೌಟ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡಿ ಈಗಾಗಲೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ನವೀನ್ ಪಾದಲ್ಪಾಡಿ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಸಜೀಪಪಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ವಿಠಲ್ ದಾಸ್ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿ ವಿವಿಧ ಜವಾಬ್ದಾರಿಯನ್ನುವಂತಹ ಪಂಚಾಯತ್ ಸದಸ್ಯರು, ಅನ್ಯಾನ್ಯ ಜವಾಬ್ದಾರಿಯನ್ನು ವಹಿಸಿದಂಥ ಎಲ್ಲ ನಮ್ಮ ಹಿರಿಯರು ಈ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರನ್ನು ಒಂದೇ ಮಾತಿನಿಂದ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರನ್ನು, ಪಕ್ಷದ ಇತರ ಅನ್ಯಾನ್ಯ ಜವಾಬ್ದಾರಿಯಂಥ ಎಲ್ಲ ಕಾರ್ಯಕರ್ತರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಮುಂದೆ TG ರಾಜಾರಾಮ್ ಅವರು ನಮಗೆ ಒಂದೆರಡು ಹಿತನುಡಿಗಳನ್ನು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಒಂದು ಸಣ್ಣ ಮಟ್ಟಿಗೆ ತೊಂದರೆ ಮಾಡದಿದ್ದರೆ ಎರಡನೇ ವಿಶೇಷವಾದ ಪರಿಣಾಮಗಳನ್ನು ಸಮಾಜದ ಮೇಲೆ ಬೀರ್ತಾ ಇದೆ. ಆದರೂ ಎದೆಗುಂದದೆ ಸರ್ಕಾರ ನಿಮಗೆ ನಿಗದಿಪಡಿಸಿದ ಜವಾಬ್ದಾರಿಯನ್ನು ನೀವು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಅದು ಜನಸ್ನೇಹಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಕೆ ಮಾಡ್ತೇವೆ. ಇದೊಂದು ಸಾಂಕೇತಿಕ ಕಾರ್ಯಕ್ರಮ ಅಷ್ಟೇ, ನಿಮ್ಮಲ್ಲಿ ಒಂದು ಧೈರ್ಯ ತುಂಬುವ ಕಾರ್ಯಕ್ರಮ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳುವ ಕಾರ್ಯಕ್ರಮ ಅಷ್ಟೇ. ಹಿಂದೆ ಕೂಡ ನಾವು ನಿಮ್ಮ ಜೊತೆ ಸ್ಪಂದಿಸಿದ್ದುಂಟು. ಹಿಂದಿನ ಕೋವಿಡ್ 1ನೇ ಅಲೆಯ ಸಂದರ್ಭ ಸ್ಪಂದಿಸಿದ್ದುಂಟು. ಇದು ಕೂಡ ಹಾಗೆ, ಇದು ವಿಜ್ಞಾನಿಗಳು ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ 3ನೇ ಅಲೆ ಇದೆ ಅಂತ. ಅದೆಷ್ಟು ಕ್ರಮ ಇದೆ ಅಂತ ಗೊತ್ತಿಲ್ಲ. 1ನೇ ಅಲೆಯ ಕೇವಲ ಶ್ವಾಸಕೋಶಕ್ಕೆ ಪರಿಣಾಮ ಮಾಡಿದ್ದಿದ್ದರೆ, 2ನೇ ಅಲೆ ಶ್ವಾಸಕೋಶಕ್ಕೂ ಪರಿಣಾಮ ಮಾಡ್ತಾ ಇದೆ, ರಕ್ತನಾಳಕ್ಕೂ ಪರಿಣಾಮ ಮಾಡ್ತಾ ಇದೆ. 3ನೇ ಅಲೆ ಏನೆಲ್ಲ ತೊಂದರೆ ಮಾಡ್ತಾ ಅಂತ ಗೊತ್ತಿಲ್ಲ. ಅಂತೂ ನಾವು ಮಾನಸಿಕವಾಗಿ ಸಿದ್ಧರಾಗಿರಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ವೈಟ್ ಫಂಗಸ್, ಬ್ಲ್ಯಾಕ್ ಫಂಗಸ್ ಎಲ್ಲವೂ ಕೂಡ ಬಂದು ನಮ್ಮನ್ನು ಮುಟ್ಟುವ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದರ ನಿರ್ಮಾತೃ ಚೀನಾ ಇವತ್ತು ಸೋಲಿನ ಸುಳಿಯಲ್ಲಿ ಅಗಾಧವಾದ ತೊಂದರೆಯಿಂದ ಬಳಲ್ತಾ ಇದೆ. ಅವರ ಉದ್ದೇಶ ಇತ್ತು, ಈ ಪ್ರಪಂಚದ ಮುಂದೆ ನಾವು ಶಕ್ತಿಶಾಲಿಗಳಾಗಬೇಕು, ಬಯೋಲಾಜಿಕಲ್ ವಾರ್ಫೇರ್, ನಾವು ಎಲ್ಲ ಶಸ್ತ್ರಗಳು ಕೂಡ ಇಡೀ ಪ್ರಪಂಚ ಗೆಲ್ಲಬಲ್ಲೆವು ಮತ್ತು ಈ ರೀತಿಯ ರೋಗಗಳನ್ನು ಹರಡುವ ಮೂಲಕ ಕೂಡ ನಾವು ಪ್ರಪಂಚದ ಮೇಲೆ ಏಕಸ್ವಾಮ್ಯ ಪಡೆಯುತ್ತೇವೆ ಅನ್ನೋ ಒಂದು ಹುಚ್ಚು ಕಲ್ಪನೆ ಅವರು ಇವತ್ತಿದ್ದಾರೆ. ಆದರೆ ಬಲಿಪಶುಗಳು ನಾವು. ಆದರೂ ಕೂಡ ಇದನ್ನು ತೊಂದರೆಗೊಳಗಾದಂತೆ ಕಾಪಾಡುವಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೃಢವಾದ ಹೆಜ್ಜೆನಿಟ್ಟು ಪ್ರಶ್ನೆ ಮಾಡಿದ ಜನ ಅವರು, ಯಾಕೆ ಇವರಿಗೆ ಕೋವಿಡ್ ವೈರಸ್ಗೆ ಮಾತ್ರ ಯಾಕೆ ವ್ಯಾಕ್ಸಿನೇಷನ್ ಅಂತ ಪ್ರಶ್ನೆ ಮಾಡಿದರು. ಅದೇನು ಡಾಕ್ಟರ್ಗಳಿಗೆ, ಪೊಲೀಸರಿಗೆ ಮಾತ್ರ ಏನು, ಇವರಿಗೆ ಕೋವಿಡ್ ಹೋರಾಟಗಾರ ಮಾತ್ರ ಏನು ಅಂತ ಪ್ರಶ್ನೆ ಮಾಡಿದರು.
ನಿನ್ನೆ ಯಾರು ಹೇಳ್ತಾ ಇದ್ರು, ಒಂದು ಪಕ್ಷ ಸರ್ಕಾರ ಕೋವಿಡ್ ವಾರಿಯರ್ಸ್ಗೆ ವ್ಯಾಕ್ಸಿನೇಷನ್ ಆರಂಭ ಮಾಡದೇ ಇರ್ತಿದ್ರೆ ಎರಡನೇ ಅಲೆಯ ಸಂದರ್ಭದಲ್ಲಿ ಈ ದೇಶದ ರೋಗಿಗಳನ್ನು ಚಿಕಿತ್ಸೆ ಮಾಡಲಿಕ್ಕೆ ಯಾರೂ ಇರಲಿಲ್ಲ ಅಂತ ಚಿಂತೆ ನಿರ್ಮಾಣ ಆಗ್ತಾಯಿದೆ. ಯಾಕೆಂದರೆ ಅವರು ತುಂಬ ಈ ಕೋವಿಡ್ನ ರೋಗಕ್ಕೆ ಹತ್ತಿರವಾಗಿ ನೀವು ತಿಳ್ಕೊಂಡಿದೆ. ಇದಕ್ಕಾಗಿ ದೇಶದ ಪ್ರಧಾನಿಗಳು ಸುಮ್ಮನೆ ಏನು ಮಾತಾಡದೆ, ವಿರೋಧಿಗಳು ಅವ್ರನ್ನ ಯಾವ ರೀತಿ ಹಂಗಿಸಿದ್ರೆ ನೀವು ನೋಡಿ, ನೀವೆಲ್ಲೂ ಕೂಡ ಫೇಸ್ಬುಕ್ಕಲ್ಲಿ ನೀವು ಹೀಗೆ ನಾನು ಹೇಳಬೇಕಾಗಿಲ್ಲ. ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಹೆದರದೆ, ಎಲ್ಲ ವಿರೋಧಕ್ಕೂ ಎದೆಗೊಟ್ಟು ಈ ದೇಶವನ್ನು ರೋಗ ಮುಕ್ತವಾಗಿ ಮಾಡ್ತೇನೆ ಅನ್ನುವಂಥ ಒಂದು ದೃಢ ನಿರ್ಧಾರವನ್ನು ಮಾಡಿ ನರೇಂದ್ರ ಮೋದಿಯವರು ನಾವು ಇವತ್ತು ಒಂದು ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡಬೇಕು. ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ನಿಮಗೆ ಯಾರಿಗೂ ಕೂಡ ಕೋವಿಡ್ ಅದು ಬಾಧಿಸದೇ ಇರಲಿ, ಭಗವಂತ ನಿಮ್ಮನ್ನು ಆರೋಗ್ಯಪೂರ್ಣವಾಗಿ ಇಡಲಿ, ನಿಮ್ಮಿಂದ ಸಮಾಜಕ್ಕೆ, ನಮ್ಮ ಸುತ್ತಮುತ್ತ ಸಮಾಜಕ್ಕೆ ಒಳ್ಳೆಯದಾಗಲಿ. ನೀವು ಕೋವಿಡ್ನ ಪರಿಣಾಮಗಳನ್ನು ಮನೆ ಮನೆಗೆ ಹೋಗಿ ಅನುಭವ ಮಾಡುವಂಥವು, ಮನೆ ಮನೆಗೆ ಹೋಗಿ ಎಲ್ಲಿ ಯಾರಿಗೆ ತೊಂದರೆ ಇದೆ ಅಂತ ನೀವು ನೋಡು. ಡಾಕ್ಟರ್ ಆದರೆ ಆಸ್ಪತ್ರೆಗೆ ಕೂತ್ಕೊಂಡಿರ್ತಾರೆ, ಆದರೆ ಮನೆ ಮನೆಗೆ ಹೋಗೋರು ನೀವು ಮತ್ತು ಆಶಾ ಕಾರ್ಯಕರ್ತರು, ನೀವು ಆರೋಗ್ಯಪೂರ್ಣವಾಗಿದ್ದರೆ ಈ ದೇಶ ಆರೋಗ್ಯಪೂರ್ಣವಾಗಿರ್ತದೆ. ನೀವು ನೆಮ್ಮದಿಯಿದ್ದರೆ ಈ ದೇಶ ನೆಮ್ಮದಿ ಇರ್ತದೆ. ಆ ದೃಷ್ಟಿಯಿಂದ ನಿಮ್ಮನ್ನು ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ನಿಮಗೆಲ್ಲರೂ ಕೂಡ ಭಗವಂತ ಆರೋಗ್ಯ ಭಾಗವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ. ವರಿಷ್ಠ ನಾಯಕರು, ನಮ್ಮೆಲ್ಲ ಮಾರ್ಗದರ್ಶಕರು ಆದಂಥ ಗೌರವಾನ್ವಿತ ಪ್ರತಾಪ್ ಸಿಂಗ್ ನಾಯಕರೇ, ವಿಶೇಷವಾಗಿ ವೇದಿಕೆಯಲ್ಲಿ ಇರುವಂಥ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ನಮ್ಮ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಸಂಚಾಲಕರಾದಂಥ ಗೌರವಾನ್ವಿತ PG ರಾಜಾರಾಮ್ ಭಟ್ರೆ, ನಮ್ಮ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರು, ನನ್ನ ಮಿತ್ರರು ಆದಂಥ ರವೀಂದ್ರ ಶೆಟ್ಟಿ ಉಳಿದವರವರೇ, ಕೈರಂಗಲ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕ್ಯಾಂಪ್ಕದ ಡೈರೆಕ್ಟರು, ಅದೇ ರೀತಿ ನಮ್ಮ ನಾಯಕರು ಆದಂಥ ಮಹೇಶ್ ಅವರವರು, ಚೇಳೂರು ಸಜಿಪಾಪಡು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು, ನನ್ನ ಮಿತ್ರರಾದಂಥ ವಿಠಲ್ ಸಾಲ್ಯಾಂಡ್ರವರೇ, ನನ್ನ ಹಿರಿಯರು, ಪಕ್ಷದ ನೇತಾರರು, ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರು ಆದಂಥ ಗೌರವಾನ್ವಿತ ಜಯರಾಮ್ ಶೆಟ್ಟಿ ಕಮಲಬದವರವರೇ, ಮಾಜಿ ಪಂಚಾಯತ್ ಸದಸ್ಯರು, ಮಿತ್ರರು, ಹಿರಿಯರಾದಂಥ ನಮ್ಮ ಶಿವಶಂಕರ್ ಭಟ್ರ, ಪಂಚಾಯತ್ನ ಗೌರವಾನ್ವಿತ ಕುರ್ನಾಡು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದಂಥ ನನ್ನ ಮಿತ್ರರು ಆದಂಥ ಗೋಪಾಲ್ ಬಂಗೇರವರೇ, ನಮ್ಮ ಹಿರಿಯರು, ನಮ್ಮ ನೇತಾರರು ಆದಂಥ ಚಂದಪ್ಪ ಸಪಲ್ಯರವರೇ, ಅದೇ ರೀತಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯು, ತಾಲೂಕು ಪಂಚಾಯತ್ನ ಕುರ್ನಾಡಿನ ಕ್ಷೇತ್ರದ ಸದಸ್ಯರಾದಂಥ ನವೀನ್ ಪಾದಪಾಡಿ ಅವರೇ, ಬಾಲಪಣಿ ಕೈರಂಗಲ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದಂಥ ನಮ್ಮ ಶಶಿ ಶೆಟ್ಟಿಯವರೇ, ಕುರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ನನ್ನ ಮಿತ್ರರು, ನಾಯಕರು ಆದಂಥ ನಿತಿನ್ ಗಟ್ಟಿಯವರೇ, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕುರ್ನಾಡು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಕ್ಷೇತ್ರದ ಕಾರ್ಯದರ್ಶಿಗಳು ಆದಂಥ ಸುರೇಶ್ ಬಂಗೇರವರೇ, ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಂಥ ಸುಜಿತ್ ಶೆಟ್ಟಿಯವರೇ, ನವೀನ್ ಶೆಟ್ಟಿಯವರೇ, ಅದೇ ರೀತಿ ಬಾಕಿ ಬಂದಂಥ ಎದುರಲ್ಲಿ ಕೂತ್ಕೊಂಡಂಥ ರೈತ ಮೋರ್ಚಾದ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಪ್ರೇಮಾನಂದರಯ್ಯವರೇ, ನರಿಗಾನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ನವೀನ್ ಶೆಟ್ಟಿ ಅವರೇ, ನಮ್ಮ ಹಿರಿಯರು, ನಮ್ಮ ನಾಯಕರಾದಂಥ ಸತ್ಯ ಭಟ್ರೆ, ಅಲ್ಪಸಂಖ್ಯಾತ ಮೋರ್ಚಾದ ನಾಯಕರಾದಂಥ ನಮ್ಮ ಅಸ್ಗರ್ ಅವರೇ, ಚೇಳೂರು ಸಚಿವರು ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರಾದಂಥ ಸುರೇಶ್ ಅವರೇ, ಅದೇ ರೀತಿ ಅನ್ಯಾನ್ಯ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ನಮ್ಮ ನಾಯಕರೇ, ಅದರೊಟ್ಟಿಗೆ ಮಾಧ್ಯಮದ ಮಿತ್ರರೇ, ಕೇಂದ್ರ ಬಿಂದು ಆದಂಥ ನನ್ನ ಪ್ರೀತಿಯ ಎಲ್ಲ ಹಿರಿಯ ಕಿರಿಯ ಸಹೋದರಿಯರೇ, ಅಂಗನವಾಡಿಯ ಟೀಚರ್ ಅವರು, ನೇರವಾದ ಪಣ್ಣೊಂದಿಲ್ಲ ಒಂದು ಅಪ್ಪೆಗೆ ಮೂಜಿ 4 ಜೋಕುಲಿತ್ತು ನನ್ನ ಪಾಪ ಅಕ್ಲೇನೆ ಭಾರಿ ಶೋಕುಡೊಂದು ಮನ್ಪರೆ ಭಾರಿ ಭಂಗ ಹಾಕೊಂಡು ಅಂಗನವಾಡಿ ಕಡಪೂರ್ಣೆ ಬಂಡ ಅಪ್ಪೆನಾಗಲೇ ಭಾರಿ ಒಂಜಿ ಅಂಗನವಾಡಿ ಹಿಡಿದು 10 ಜೋಕುಲು ಹಿಡಿದು 40-50 ಜೋಕುಲೇನು ಒಂಜಿ ಅಂಗನವಾಡಿದ ಟೀಚರೇ ಪೊರ್ಲುಡು ಅತ್ಯಂತ ಪ್ರೀತಿರಿ ತನ್ನ ಅಪ್ಪೆಡ್ದಲ ಜಾಸ್ತಿ ಪ್ರೀತಿ ಮಮಕಾರ ತೋಜವನಿ ಪಣ್ಣಂದ ನಿಕ್ಲೆನ ತಾಳ್ಮೆಲ ನಿಕ್ಲೆನ ಆ ಅಂದುಲ ನಿಜವಾದ ಏರಲ ಪನ್ಯ ಅಸಾಧ್ಯ ದಾದಾ ಪಣ್ಣಂದ ಎನ್ನ ಮಗಲೇ ಇತ್ತ ಮಲ್ಲತ್ತಲ್ಲಿ 24 ವರ್ಷ ಪ್ರಾಯ ಆತಂಡು ಆಲ ಅಂಗನವಾಡಿ ಹೋದಿಪ್ಪನಂಚಿನ ಟೀಚರ್ ಅಲ್ಲಿ
ಆ ಟೀಚರ್ ಇತ್ತೇನೆ ನಮ್ಮ ಮಗಳು ಭಾರಿ ಪ್ರೀತಿ ಅಮ್ಮ ಪಪ್ಪ ಇಂಚಕುಲ್ಲ ಅಂತಾರೆ ಇಂಚಕುಲ್ಲ ಅಂತಾರೆ ಇಂಚ ತಿನ್ನ ಹೇಳ್ಕೊರು ಅಂತಾರೆ ಬಂದು ಆ ಬಾಲೆಗೆ ನೆನಪುಂಡು ಅಂಚೆ ಪ್ರತಿ ನಿಕ್ಲು ಕಲ್ಪೈನಂಚಿನ ಆ ಜೋಕ್ಲೆನ ನೆನಪು ಶಾಶ್ವತ ಆಯ್ತು ಮಲ್ಲೆ 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 ಯಾಕೆ ಪ್ರೀತಿ ಕಮ್ಮಿ ಆಗ್ನಿ ಅಂಗನವಾಡಿ ಟೀಚರ್ನ ಪ್ರೀತಿನೇ ಅವು ಏಪಲ ಕಲೆಯನ್ನೇ ರಚಿ ಆ ಅಂಗನವಾಡಿ ಟೀಚರ್ನಕ್ಕೆ ಎಂಚಿನ ಮಹತ್ತರವಾದ ಜವಾಬ್ದಾರಿ ಉಂಟು ಬಂದ ನರೇಂದ್ರ ಮೋದಿಜಿ ನಂಚಿನ ಮಹಾನ್ ನಾಯಕಿ ನಮ್ಮ ದೇಶದ ಪ್ರಧಾನಿ ಅಂಗನವಾಡಿ ಟೀಚರ್ನಗಳಿಗೆ ಗ್ರಾಮ ಪಂಚಾಯತ್ ಆಶಾ ಕಾರ್ಯಕರ್ತೆಯರೊಟ್ಟಿಗೆ ಫೋನ್ ಅಕ್ಲಿಗೆ ಮಹತ್ತರವಾದ ಜವಾಬ್ದಾರಿ ಉಂಟು ಅಕ್ಲಿಗೆ ಟ್ರೈನಿಂಗ್ ಕೊರ್ಪುನಂಚಿನ ಅವಶ್ಯಕತೆ ಇಜ್ಜಿ ಓಲೋಲು ಇತ್ತೆ ಬೈದಿನಂಚಿನ ಮಹಾಮಾರಿ ಮರ್ಪುನ ಕೊರೋನಾ ಐಕ್ ನಿಜವಾದ ಅಂಗನವಾಡಿ ಟೀಚರ್ನಕ್ಲ ಸಹಕಾರ ಕೊಡಿ ಅವು ಭಾರಿ ಕಂಟ್ರೋಲ್ ಬರುವ ಲೆಕ್ಕಾಚಾರವು ಪ್ರತಿ ನಮ್ಮ ದೇಶದ ಪ್ರತಿ ರಾಜ್ಯದ ಇಪ್ಪನಂಜನ ಐಟ್ಲ ಕರ್ನಾಟಕ ರಾಜ್ಯರು ವಿಶೇಷವಾದ ನಿಕ್ಲೆಗೆ ಅತ್ಯಂತ ಗೌರವ ಕೊಡ್ತುಂಡು ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕ ರಾಜ್ಯದ ಅಧ್ಯಕ್ಷರ ನೇರಂದು ಅಕ್ಲಿಗೆ ಅತ್ಯಂತ ಗೌರವ ಕೊರಡು ಅಕ್ಲನ ಬೇರೆ ಅಕ್ಲೆಗೆ ನಮ್ಮ ಒಂಜಿ ಎಂಚಿನ ಎಲ್ಲಿ ಕಿಂಚಿತ್ ಎಲ್ಲಿ ಅಂದೇನು ಕೊಯ್ಯೊಟ್ಟಿಗೆ ಅವು ಭಾರಿ ಮಲ್ಲ ಆನೆ ಕುದುರೆದ ಆಡತ್ತು ಆಂಡ ಅವು ಕೊರ್ಪುಣಿ ಅತ್ಯಂತ ಗೌರವ ಅವು ವಜ್ರದ ಕಿರೀಟದ ಲೆಕ್ಕ ನಿಕ್ಲಿಗೆ ಗೌರವ ಅನ್ಕೊಡೋದು ಬೆಳ್ತಂಗಡಿದ ಮೂಲೆಡೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರು ಬರ್ತಾರೆ ರಾಜಾರಾಮ್ ಭಟ್ರಿಗೆ ಅಧ್ಯಕ್ಷರಿಗೆ ಅಲೆಮಾರಿ ಅಲೆಮಾರಿ ಅಕ್ಲಿಗೆ ಪುರ್ಸೋತಿ ಇದ್ದಿನ ನಿಕ್ಲಿಗೆ ಗೌರವ ಅನ್ಪೇರಿ ಈ ಪೊಟ್ಟು ಬರ್ತಾರೆ ದಾದಾ ಬಂಡ ಅವು ಅತ್ಯಂತ ಪ್ರೀತಿ ಈ ಗೌರವ ನಿಕ್ಲು ಸ್ವೀಕಾರ ಅನ್ಪುಣೆ ಅಂಡ ಅವು ಎಂಕ್ಲೆಗೆ ಅತ್ಯಂತ ಖುಷಿ ಈತು ಈ ಕಾಂಡ ಸಮಯ ಇಜ್ಜಿನ ನಿಕ್ಲೆಗೆ ನೂರಾರು ಸಮಸ್ಯೆ ಇಪ್ಪುಂಡು ಇಲ್ಲದ ಕಂಡನಿಯನ ಸಮಸ್ಯೆ ಇಪ್ಪು ಮಾಮಿ ಸಮ್ಮಲನ ಸಮಸ್ಯೆ ಇಪ್ಪು ಅಪ್ಪೆ ಅಮ್ಮನ ಸಮಸ್ಯೆ ಇಪ್ಪು ತನ್ನ ಜೋಕ್ಲಿನ ಸಮಸ್ಯೆ ತನ್ನ ಆರೋಗ್ಯದ ಸಮಸ್ಯೆ ಇಪ್ಪು ಇನ್ನು ಮಾತನ್ನ ಬರೀಟಿದ್ದು ಈ ಕೊರೋನಾ ಪನ್ಪುನ ಮಹಾಮಾರಿದ ಪಡ್ತು ಕಾಂಡಿಡ್ದು ಕತ್ತಲ ಮುಟ್ಟ ಆ ಹಳ್ಳಿ ಗಲ್ಲಿ ಇಲ್ಲಿ ಇಲ್ಲಡೆ ನಿಕ್ಲೆ ಹೋದ್ರು ಸೇವೆ ಮನ್ಕೊಡತ್ತ ಆ ಸೇವೆಗೆ ಏತ್ತೊಂದು ಕೊರಂದಲ್ಲ ಸಾಧ್ಯ ಮುರಾಣಿತ ನಿಕ್ಲಿಗೆ ತೂದಿಪ್ಪರೆ ವಿಧಾನ ಪರಿಷತ್ ಗೌರವಾನ್ವಿತ ಸದಸ್ಯರು ನೇರವಾದ ಮುಖ್ಯಮಂತ್ರಿ ಬಂದ್ಪೇರಿ ಆಶಾ ಕಾರ್ಯಕರ್ತೆಯರಿಗೆ ವಿಶೇಷವಾದ ಎಂಚಿನ ಗೌರವಧನ ಕೊಡೋದು ನಿಕ್ಲಿನ ಗೌರವಧನವನ್ನು ಹೆಚ್ಚಾಗಿ ಮನ್ಕೊಡೋದು ಶ್ರೀನಿವಾಸ್ ಪೂಜಾರೊಟ್ಟಿಗೆ ನಮ್ಮ ರಾಜ್ಯಾಧ್ಯಕ್ಷರೊಟ್ಟಿಗೆ ಮುಖ್ಯಮಂತ್ರಿ ಬಂದ್ಪೇರಿ ಮುರಣಿ ನೆಟ್ಲ ಈ ರಡ್ನೆ ನೆಟ್ ನಿಕ್ಲಿಗೆಲ್ಲ ಆ ಮುಖ್ಯಮಂತ್ರಿ 3,000 ರೂಪಾಯಿ ಗೌರವಧನ ಕೊಡ್ತೇವೆ ದಾದವನ್ನ ನಾನಾತ ಕೊರಡೆ ಬಂದ ದೇವರ ಪ್ರಾರ್ಥನೆ ಯಾನು ಈತೆ ದೇವರ ಪ್ರಾರ್ಥನೆ ಮನ್ಬುನಿ ನಿಕ್ಲೆ ಪಾಪ ರಿಸ್ಕ್ ಇರ್ತದೆ ನಿಕ್ಲಿಗೆ ಗೊತ್ತುಂಡು ಅವಳು ಕೊರೋನಾ ಉಂಡೊಂದು ಬೊಕ್ಕಳ ಬೋಪಾರ ನಿಕ್ಲಿಗೆ ಆ ದೇವರನ ಆಶೀರ್ವಾದ ಉಂಡು ನಿಕ್ಲಿಗೆ ಇಡೀ ಊರದ ಜನತೆದ ಆಶೀರ್ವಾದ ಉಂಡು ನಿಕ್ಲಿಗೆ ದೇವರದ ಇಟ್ಟು ಎಡ್ಡೆ ಆರೋಗ್ಯ ಕೊಡ್ದು ನಾನಾತ ಬೇಲೆ ಬಂತದೆ ನಾನಾತ ಸಮಾಜದೊಟ್ಟಿಗೆ ಗುರುತಿಸೋನಂಚಿನ ಬೇಲೆನೆ ಆ ಪರಮಾತ್ಮೆ ಮನ್ಪರ ಬಂಡದೆ ಪಾತೆರ ಅವಕಾಶ ಮತ್ತು ಕೊರನಂಚಿನ ನಿಕ್ಲೆ ಪೂರೇಗ ಎನ್ನ ಉಡಲ್ದಿಂಜನ ಸೊಲ್ಮೇಲಿನ ಸಂದದೆ ಎಂಕ್ಲೆ ಲೆತ್ತನಿಗೆ ಹೋಗೊಂದು ಈತ ಜನ ಬೈದರತ್ತ ಅವೇ ಅತ್ಯಂತ ಖುಷಿ ಅತ್ಯಂತ ಖುಷಿ ದಾದಾ ಬಂಡ ಅವು ನಿಜವಾದ ನಿಕ್ಲಿನ ಪ್ರೀತಿ ಏದು ಉಂಡು ಅಂತ ಎಂಗ್ಲೆ ಗೊತ್ತಾಂಡು ನಾನಾತ ನಿಕ್ಲೆ ಬೇತಾಗಲೇ ಸೇವೆ ಮಾಡ್ಬಾರು ನಿಕ್ಲಿನ ಸೇವೆ ಮಾಡ್ಬಾರ ಅವಕಾಶ ಎಂಗ್ಲೆ ಕೊರಡೆ ಬಂದೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೇರಗಳ ಎನ್ನ ಉಡಲ್ದಿಂಜನ ಸೊಲ್ಮೇಲಿನ ಸಂದಾದ ಎನ್ನ ಪಾತೆರವಂತೆ ಜೈ ಹಿಂದ್ ಜೈ ಕರ್ನಾಟಕ. ಕಾರ್ಯಕ್ರಮದ ನನ್ನೆಲ್ಲ ಸ್ನೇಹಿತರನ್ನ ಒಟ್ಟಿಗೆ ಸೇರಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಕೇಂದ್ರದ ಶಿಕ್ಷಕರಿಗೆ ಪ್ರೀತಿಯನ್ನು ತೋರಿಸುವ ದೃಷ್ಟಿಯಲ್ಲಿ ಹಿರಿಯ ನಾಯಕರುಗಳೇ, ಇಲ್ಲಿ ನೆರೆದಿರುವ ಆತ್ಮೀಯ ಅಂಗನವಾಡಿಯ ಶಿಕ್ಷಕಿ ಸಹೋದರಿಯರು, ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ದೃಷ್ಟಿಯಲ್ಲಿ ಪಕ್ಷದ ಕಡೆಯಿಂದ ನನಗೆ ಇಲ್ಲಿಯ ಜವಾಬ್ದಾರಿಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಳೆದ 2ನೇ ಅಲೆಯ ಸಂದರ್ಭದಿಂದ ಇಲ್ಲಿ ಓಡಾಡ್ತಾ ಇದ್ದೇನೆ. ವಿಶೇಷವಾಗಿ ಈ ಶಕ್ತಿ ಕೇಂದ್ರದಲ್ಲಿ ಈಗಾಗಲೇ ಸಂತೋಷ್ ಕುಮಾರ್ ಗೋಳಿಯಾರ್ ಅವರ ನೇತೃತ್ವದಲ್ಲಿ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಂದ ಪ್ರಾರಂಭಗೊಂಡು ಆಶಾ ಕಾರ್ಯಕರ್ತೆಯರನ್ನು ವಿಶೇಷವಾಗಿ ಕೇಂದ್ರದಲ್ಲಿಟ್ಟುಕೊಂಡು ಮನಸ್ಸಿನಲ್ಲಿಟ್ಟುಕೊಂಡು ಪೌರ ಕಾರ್ಮಿಕರಿಗೆ ಅವರು ಮಾಡಿದ ಸೇವೆಗೆ ಗೌರವ ಕೊಡುವುದರ ಜೊತೆಗೆ ಇವತ್ತು ಬಹಳ ಮುತುವರ್ಜಿಯಿಂದ ಬಹಳ ಸಂದರ್ಭದಿಂದ ಅವರು ಹೇಳ್ತಾ ಇದ್ದರು, ಅಂಗನವಾಡಿ ಕಾರ್ಯಕರ್ತೆಯರಿಗೂ ಈ ಗೌರವ, ಈ ನಮ್ಮ ಏನು ಶ್ರದ್ಧೆಯನ್ನು ತೋರಿಸುವಂತಹ ದೃಷ್ಟಿಯಲ್ಲಿ, ನಮ್ಮ ಕೃತಜ್ಞತೆಯನ್ನು ತೋರಿಸುವಂತಹ ದೃಷ್ಟಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಹೇಳುವಂಥದ್ದು ಬಹಳ
ಸಮಯದಿಂದ ಹೇಳ್ತಾ ಇದ್ದರು. ಅದು ಇವತ್ತು ಕೂಡಿ ಬಂದಿದೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಈ ಕಾರ್ಯಕ್ರಮವನ್ನು ರೂಪಿಸಿದಂತಹ ಸಂತೋಷ್ ಕುಮಾರ್ ಬೋಳಿಯಾರಿಗೆ ಮತ್ತು ಕ್ಷೇತ್ರದ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಎಲ್ಲ ತಂಡದವರಿಗೆ ನಾನು ಪ್ರಪ್ರಥಮವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಂಗನವಾಡಿ ಶಿಕ್ಷಕಿಯರು ಅಂತ ಹೇಳುವಂಥದ್ದನ್ನೇ ಮೊದಲು ಸಾಮಾನ್ಯವಾಗಿ ಶಬ್ದ ಉಪಯೋಗ ಮಾಡುವಾಗ ನಮ್ಮನ್ನು ವಿಧಾನ ಪರಿಷತ್ತಿನ ಸದಸ್ಯರು ಅಂತೇಳಿ ಹೇಳೋದಕ್ಕಿಂತ ಶಾಸಕರು ಅಂತೇಳಿ ಹೇಳಿದರೆ ಯಾವ ಪರಿಣಾಮ ಆಗ್ತದೋ ಅದೇ ರೀತಿಯಲ್ಲಿ ಕಾರ್ಯಕರ್ತೆಯರು ಅಂತೇಳಿ ಹೇಳೋದಕ್ಕಿಂತ ಶಿಕ್ಷಕಿಯರು ಅಂತೇಳಿ ಹೇಳುವಂಥದ್ದು ಹೆಚ್ಚು ಪರಿಣಾಮಕಾರಿ ಮತ್ತು ಗೌರವಪೂರ್ಣ. ಮತ್ತು ಯಾಕೆ ಅಂತೇಳಿ ಕೇಳಿದರೆ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಮೊದಲ ಹೆಜ್ಜೆಯೇ ಅಂಗನವಾಡಿ. ಅಂಗನವಾಡಿಯಲ್ಲಿ ಯಾವ ರೀತಿಯಲ್ಲಿ ನಾವು ಅವರು ನನ್ನ ಬಹಳ ಚಂದದಲ್ಲಿ ಮನಮುಟ್ಟುವ ರೀತಿಯಲ್ಲಿ ಹೇಳಿದರು, ತಾಯಿಯಾಗಿ ನೀವು ಬಹಳ ತಾಳ್ಮೆಯಿಂದ ಆ ಮಕ್ಕಳನ್ನು ಪರಿಪಾಲಿಸುವುದರ ಖಂಡಿತವಾಗಿ ನಿಮ್ಮ ಹತ್ರ ಕೇಳಿದರೆ ನೀವು ಮಾಡುವ ಸೇವೆಗೆ ಸರ್ಕಾರ ಏನು ವ್ಯವಸ್ಥೆ ಮಾಡಿದೆ ಆರ್ಥಿಕವಾಗಿ ಅದು ಸಾಕಾಗೋದಿಲ್ಲ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಗೊತ್ತಿದೆ. ಮತ್ತು ಅದರ ಬಗ್ಗೆ ಹೆಚ್ಚಿಗೆ ಮಾಡಬೇಕು ಅಂತ ಹೇಳುವಂತಹ ವಿಶೇಷ ಪ್ರಯತ್ನ ಸರ್ಕಾರದ ಮಧ್ಯೆ ಆಲೋಚನೆ ಇದ್ದರೂ ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕೆ ತಮ್ಮ ನಿರೀಕ್ಷೆ ಮಟ್ಟದ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ನಾನು ಉಜಿರೆಯಿಂದ ಹೊರಟು ಬರುವಾಗ ದಾರಿಯಲ್ಲಿ ಬೆಳಗಿನ ಹೊತ್ತು ಸಾಮಾನ್ಯವಾಗಿ ಯಾವುದಾದ್ರೂ ಎರಡು ಸತ್ಸಂಗದ ಮಾತುಗಳನ್ನು ನಾನು ಕೇಳ್ತೇನೆ. ಅದನ್ನೇ ನಿಮ್ಮ ಮಧ್ಯೆ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಈ ಮುಂದಿನ ಒಂದು ವಾರ ಯಾವುದಿದೆ, ಕರ್ನಾಟಕ ರಾಜ್ಯದಲ್ಲಿ 8 ಜಿಲ್ಲೆಗಳ ಪೈಕಿ ಒಂದು ಜಿಲ್ಲೆ ನಮ್ಮದು. ಪುನಃ ನಾವು ಒಂದು ವಾರ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಬೇಕಾದಂತಹ ವಿಸ್ತರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹಾಗೆಂತೇಳಿ ಗಾಬರಿ ಪಡುವಂತಹ ಸಂಗತಿ ಏನೂ ಇಲ್ಲ. ಬೇರೆ ಜಿಲ್ಲೆಗಳಿಗೆ ತುಲನೆ ಮಾಡಿದರೆ ನಮ್ಮಲ್ಲಿಯೂ ಈಗ ನಿಮ್ಮಲ್ಲೇ ಕೇಳಿದರೂ ಕೂಡ ನೀವು ಯಾವ್ಯಾವ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇವತ್ತು ಆ ಸಂಖ್ಯೆ ಕೊರೋನಾದಿಂದ ಪಾಸಿಟಿವ್ ಆಗಿರುವಂಥವರ ಸಂಖ್ಯೆ ತುಂಬ ಕಡಿಮೆಯಾಗಿದೆ. ಆದರೆ ಸರ್ಕಾರದ ಒಂದು ಲೆಕ್ಕಾಚಾರ ಇದೆ. ಈಗ ನಮ್ಮಲ್ಲಿ ಪಾಸಿಟಿವಿಟಿ ರೇಟ್ ಎಷ್ಟು ಅಂತೇಳಿ ಕೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆದು 18. ಯಾಕೆಂದೇಳಿ ಕೇಳಿದರೆ ನಾವು ಎಲ್ಲಿ ಬಹಳ ಅನಿವಾರ್ಯ ಇದೆ ಅಲ್ಲಿ ನಾವು ಇದರ ಪಾಸಿಟಿವಿಟಿಯ ಟೆಸ್ಟ್ ಮಾಡಿದ ಕಾರಣಕ್ಕೆ 10ರಲ್ಲಿ 2 ಜನರ ಪಾಸಿಟಿವ್ ಬಂದರೂ ಸರ್ಕಾರದ ಲೆಕ್ಕಕ್ಕಾಗುವಾಗ ಅದು 20% ಆಗ್ತದೆ. ಆದರೆ ಅದೇ ನಾವು ಪ್ರೈಮರಿ ಕಾಂಟ್ಯಾಕ್ಟ್ನವರು, ಸೆಕೆಂಡರಿ ಕಾಂಟ್ಯಾಕ್ಟ್ನವರನ್ನೆಲ್ಲ ರ್ಯಾಂಡಮ್ ಆಗಿ ರ್ಯಾಪಿಡ್ ಟೆಸ್ಟ್ ಏನಾದರೂ ಮಾಡಿದರೆ 100ರಲ್ಲಿ ಪುನಃ ಬರುವಂಥದ್ದು 2 ಅಥವಾ ಜಾಸ್ತಿ ಅಂದರೆ ಒಂದು 5-6, ಆವಾಗ ಅದು 5%ಗೆ ಸರ್ಕಾರದ ಲೆಕ್ಕಕ್ಕಾಗುವಾಗ ಬರ್ತದೆ. ಈ ಅಂಕೆ ಸಂಖ್ಯೆಗಳ ಲೆಕ್ಕಾಚಾರದ ದೃಷ್ಟಿಯಲ್ಲಿ ನಮಗೆ ಮತ್ತೆ ಪುನಃ ಒಂದು ವಾರ ಎಕ್ಸ್ಟೆಂಡ್ ಮಾಡಬೇಕಾದಂತಹ ಅಗತ್ಯ ಬಂದಿದೆಯೇ ಹೊರತು ಇಲ್ಲದಿದ್ದರೆ ನಾವು ಬೇರೆ ಜಿಲ್ಲೆಗಳಿಗಿಂತಲೂ ಹೆಚ್ಚು ಪರಿಣಾಮದಲ್ಲಿ ಇದ್ದೇವೆ. ಆದರೆ ಬಹಳ ಪ್ರಮುಖ ಏನು ಅಂತೇಳಿ ಕೇಳಿದರೆ ಈ ಕೊನೆಯ ಈ ಒಂದು ವಾರ ಏನಿದೆ ಅದು ಬಹಳ ಪ್ರಮುಖ. ಈ ಲಿಂಕನ ಕೊಂಡಿಯನ್ನು ಅದನ್ನು ಕಳಚುವ ದೃಷ್ಟಿಯಲ್ಲಿ ಚೈನ್ ಸಂಗತಿಯನ್ನು ಹೇಳ್ತಾ ನಾನು ಮೇರಮಜಲು ಪಂಚಾಯಿತಿಗೆ ಹೋಗಿದ್ದೆ. ಅಲ್ಲಿ 5 ಬೂತ್ಗಳಲ್ಲಿ 2 ಗ್ರಾಮದಲ್ಲಿ ಕೊಡಮಣ್ಣಲ್ಲಿ ಇಲ್ಲವೇ ಇಲ್ಲ, ಮೇರಮಜಲ್ನಲ್ಲಿ ಒಟ್ಟು 3 ಜನ ಇದ್ದಾರೆ ಪಾಸಿಟಿವ್ ಆಗಿ. ಇನ್ನು ಒಂದು ವಾರ ಕಳೆದರೆ ಅವರ ಕ್ವಾರಂಟೈನ್ನ ಟೈಮ್ ಕೂಡ ಮುಗೀತದೆ. ಹೊಸ ಕೇಸುಗಳು ಬರಲಿಲ್ಲ ಅಂಥೇಳಿ ಆದರೆ ಆ ಪಂಚಾಯತ್ ಕೊರೋನಾ ಮುಕ್ತ ಪಂಚಾಯತ್ ಆಗ್ತದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಖಂಡಿತವಾಗಿ ಅದೇ ಪರಿಸ್ಥಿತಿ
ಇದೆ. ಆದರೆ ಕೊನೆಯ ಕ್ಷಣದಲ್ಲಿ ಹೇಳ್ತಾರೆ ನೋಡಿ, ಮೈಲ್ ರೇಸ್ನಲ್ಲಿ ಕೊನೆಯ 100 ಮೀಟರ್ ಬಹಳ ಮುಖ್ಯ. ನಾವು ಆ ಗೆರೆಯನ್ನು ದಾಟಬೇಕು ಅಂತೇಳಿ. ಆದರೆ ಮುಂದಿನ ಈ 1 ವಾರ ನಾವು ವಿಶೇಷ ಪ್ರಯತ್ನ ನಾವು ಈಗಾಗಲೇ ಮಾಡಿದ್ದೇವೆ. ನಿಮ್ಮ ಸೇವೆಯನ್ನು ಪುನಃ ಅದರಲ್ಲಿ ಮತ್ತೆ ಮತ್ತೆ ಉಲ್ಲೇಖ ಮಾಡೋದರಲ್ಲಿ ನಮಗೇನು ನಮಗೆ ಸಂತೋಷ ಇದೆ. ಯಾಕೆಂತ ಹೇಳಿದರೆ ಇಂತಹ ಸಂದರ್ಭದಲ್ಲಿ ನೀವು ಮುಂದೆ ನಿಂತು ಕೆಲಸ ಮಾಡಿದ್ದೀರಿ. ಈ ಒಂದು ವಾರ ನಾವು ಇನ್ನಷ್ಟು ಮುತುವರ್ಜಿಯಿಂದ ಮನಸ್ಸಿನ ದೃಷ್ಟಿಯಿಂದ ನಾನು ಏನು ಪ್ರಾರಂಭ ಮಾಡಿದೆ ಅದನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಾವೆಲ್ಲರೂ ಸಾಮಾನ್ಯವಾಗಿ ನಮಗೆ ಸಿಗುವಂತಹ ಆರ್ಥಿಕ ದೃಷ್ಟಿಯನ್ನು ನೋಡೋದಿಲ್ಲ. ಇವತ್ತು ಕೂಡ ಏನು ಇದು ಒಂದು ಸಣ್ಣ ನಮ್ಮದಾದಂತಹ ಕೃತಜ್ಞತೆಯನ್ನು ತೋರಿಸುವುದಕ್ಕೋಸ್ಕರ ಇಲ್ಲಿಯ ಕಾರ್ಯಕರ್ತರು ವ್ಯವಸ್ಥೆ ಮಾಡಿದ್ದಾರೆ. ಅದು ಏನೂ ಅಲ್ಲ, ಅದು ಸಾಂಕೇತಿಕ. ಆದರೆ ನಮಗೆ ಪ್ರೀತಿ ಇದ್ದರೆ, ಗೌರವ ಇದ್ದರೆ, ಕೃತಜ್ಞತೆ ಇದ್ದರೆ ಅದನ್ನು ತೋರಿಸ್ಕೊಳ್ಬೇಕಲ್ಲ. ತೋರಿಸಿಕೊಳ್ಳುವ ದೃಷ್ಟಿಯಲ್ಲಿ ನಿಮಗೆ ನಾವು ಕೃತಜ್ಞರಾಗಿದ್ದೇವೆ, ಸಮಾಜ ಕೃತಜ್ಞರಾಗಿದ್ದೇವೆ ಅಂತೇಳಿ ತೋರಿಸುವುದಕ್ಕೆ, ನಮ್ಮ ಪ್ರೀತಿಯನ್ನು ತೋರಿಸುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಣ್ಣ ಸೇವೆಯನ್ನು ಇಲ್ಲಿಯ ಕಾರ್ಯಕರ್ತರು ನಿಮಗೆ ಉತ್ಸಾಹವನ್ನು ತುಂಬಿಸುವ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಒಂದು ಮಾತು ಹೇಳ್ತಾರೆ, ನಾವು ಹೇಗೆ ಕೆಲಸ ಮಾಡ್ತೇವೆ ಅಂತ ಹೇಳುವುದರ ಮೇಲೆ ಸಮಾಜದಲ್ಲಿ ಪರಿಣಾಮ ಆಗ್ತದೆ. ಒಂದು ಸಂದರ್ಭದಲ್ಲಿ ಒಬ್ಬರು ರಾತ್ರಿ ಹೊತ್ತು ವೃದ್ಧ ದಂಪತಿಗಳು ಒಂದು ಹೋಟೆಲಿಗೆ ಅನಿವಾರ್ಯವಾಗಿ ಹೋಗಿ ನಿಲ್ಲುವುದಕ್ಕೆ ಹೋದರೆ ಅಲ್ಲಿ ರೂಮಿನ ವ್ಯವಸ್ಥೆಯೇ ಇಲ್ಲ, ಯಾಕಂದರೆ ಫುಲ್ ಆಗಿದೆ. ಆದರೂ ಆ ಹೋಟೆಲ್ನ ಮ್ಯಾನೇಜರ್ ಏನು ಮಾಡಿದರು ಅಂತೇಳಿ ಹೇಳಿದರೆ, ಆ ವೃದ್ಧ ದಂಪತಿಗಳಿಗೆ ನೇರ ಮುಖಕ್ಕೆ ಇಲ್ಲ, ಅವರು ಸಂಬಳಕ್ಕೆ ಕೆಲಸ ಮಾಡುವ ಕಾರಣಕ್ಕೋಸ್ಕರ ಇಲ್ಲ, ಇಲ್ಲಿ ರೂಮ್ ಖಾಲಿ ಇಲ್ಲ ಅಂಥೇಳಿ ಹೇಳಿ ಅಲ್ಲಿಗೆ ಅವರ ಜವಾಬ್ದಾರಿಯನ್ನು ಮುಗಿಸ್ಬೋದಿತ್ತು, ಯಾಕೆಂದರೆ ರೂಮ್ ಇರಲಿಲ್ಲ. ಆದರೆ ಆ ವೃದ್ಧ ದಂಪತಿಗಳನ್ನು ನೋಡಿ ಅವರ ಮಾನವೀಯ ಹೃದಯದ ಭಾವನೆಗಳು ಹೆಚ್ಚಾಗಿ ಅವರದೊಂದು ರೂಮ್ ಇತ್ತಂತೆ. ಅವರು ಆ ರೂಮನ್ನು ಅವರಿಗೆ ಬಿಟ್ಟುಕೊಟ್ಟು ಅವರ ಸೇವೆಗೆ ಒಂದು ವಿಶೇಷ ಅರ್ಥವನ್ನು ಕೊಟ್ಟರು. ಅದರ ಪರಿಣಾಮ ಏನಾಯಿತು ಅಂತೇಳಿ ಕೇಳಿದರೆ, ಆ ವೃದ್ಧ ದಂಪತಿಗಳಿಗೆ ಅವರು ಬಹಳ ದೊಡ್ಡ ಉದ್ಯಮಿಗಳಾಗಿದ್ದರು. ಸೇವೆ ಮಾಡುವಾಗ ಇವರಿಗೆ ಗೊತ್ತಿರಲಿಲ್ಲ, ಅದರ ಮುಂದೆ ಅವರಿಗೆ ಇದು ಸತ್ಯ ಘಟನೆ ಆಗಿರುವಂಥದ್ದು, ಏನು ಕಥೆಯಲ್ಲ ಇದು. ಅವರ ದೊಡ್ಡದಾದಂತಹ ಸ್ಟಾರ್ ಹೋಟೆಲಿಗೆ ಅವರನ್ನು ಕರೆಸಿ ಅವರು ಸೇವೆ ಮಾಡಿದ ರೀತಿಯ ಕಾರಣಕ್ಕೋಸ್ಕರ ಅವರಿಗೆ ಆ ದೊಡ್ಡ ಹೋಟೆಲ್ನ ಜವಾಬ್ದಾರಿಯನ್ನು ಕೊಟ್ಟರಂತೆ. ಜೀವನದಲ್ಲಿ ಅವರು ಮುಂದೆ ಬಹಳ ಯಶಸ್ವಿಯಾಗಿ ಬಹಳ ದೊಡ್ಡ ಹೋಟೆಲ್ ಉದ್ಯಮಿ ಆದರಂತೆ. ಹಾಗಾಗಿ ನಾವು ಕೆಲಸ ಮಾಡುವಾಗ ಆ ರೀತಿಯ ಭಾವನೆಯ ಜೊತೆಗೆ, ಯಾಕೆಂದರೆ ನಾವು ಮಕ್ಕಳ ಜೊತೆಗೆ ಸೇರುವಾಗ ಆ ರೀತಿಯ ಪ್ರೀತಿ ಸಹಜವಾಗಿ ನಮ್ಮಲ್ಲಿ ಬರ್ತದೆ ಮತ್ತು ನಾವು ಅದನ್ನು ಮಾಡ್ತೇವೆ. ನಾವು ಏನು ಇವತ್ತು ಇಲ್ಲಿ ಕೂತು ಹೇಳಬಹುದು, ನಾನು ಬರುವಾಗ ಅದರಲ್ಲಿ ಮಾತುಗಳು ಸತ್ಸಂಗದ ಮಾತುಗಳಲ್ಲಿತ್ತು, ನಾವು ಮನಸ್ಸಿಗೆ ಏನನ್ನು ಕೊಡ್ತೇವೆ ಅದರ ಆಧಾರದ ಮೇಲೆ ನಮ್ಮ ಜೀವನ ರೂಪುಗೊಳ್ಳುತ್ತದೆ ಅಂತ ಹೇಳಿ. ಮನಸ್ಸಿನಲ್ಲಿ ನಾವು ಯಾವಾಗ ನೋಡಿದರೂ ಇದು ಕೊರೋನಾ, ಇದು ಯಾರಿಗೆ ಕೊರೋನಾ, ಇದು ಆಯಿತು ಅಂತ ಹೇಳುವಂಥದ್ದನ್ನೇ ಹೇಳ್ತಾ ಹೋದರೆ ಖಂಡಿತವಾಗಿ ಅದನ್ನು ಎದುರಿಸುವುದಕ್ಕೆ ನಮಗೆ ಶಕ್ತಿ ಸಿಗುವುದಿಲ್ಲ. ಅದರ ಬದಲಾಗಿ ನಾವು ಸಂಘಟಿತವಾಗಿ ಪ್ರಯತ್ನ ಮಾಡ್ತೇವೆ. 1ನೇ ಅಲೆಯನ್ನು ನಾವು ಹೊಡೆದೋಡಿಸಿದ್ದೇವೆ. ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳುವಂಥದ್ದು ಅಲ್ಲಿ ಇಲ್ಲಿ ಇರ್ತದೆ. ಆದರೆ ಇವತ್ತೊಮ್ಮೆ ಸುಮ್ಮನೆ ನೀವು ಕಳೆದ 1-1.5 ವರ್ಷದ ಅನುಭವವನ್ನು ನೋಡಿ, ಈ ಕಾಣದ ಈ ರೋಗ ಬರುವಾಗ ಇದ್ದಂತಹ ಸ್ಥಿತಿಗೂ ಇವತ್ತಿಗೂ ಒಂದು ಸಣ್ಣ ತುಲನೆ ಮಾಡಿ, ಇವತ್ತು ಕೇವಲ ಇದು ರೋಗ ಪ್ರಾರಂಭ ಆದಾಗ ಅದಕ್ಕೆ ಪರಿಹಾರ ಏನು ಅಂಥೇಳಿ ಗೊತ್ತಿಲ್ಲದ ಸಂದರ್ಭದಲ್ಲಿ ನಮ್ಮ ಇಡೀ ದೇಶದಲ್ಲಿ ಬರೀ ಒಂದು ಮಾಸ್ಕಿಗೆ ವ್ಯವಸ್ಥೆ ಇಲ್ಲದಲ್ಲಿಂದ ಕಡೆಯಿಂದ ಇವತ್ತಿನ ಏನಾದರೂ ಸರ್ಕಾರದ ನಿರ್ಧಾರವನ್ನು ನೋಡಿದರೆ ಅದು ಮಾಸ್ಕಿಂದ ಹಿಡಿದು ಕಿಟ್ಗಳಿಂದ ಹಿಡಿದು ನಮ್ಮ ದೇಶವೇ
ಇಡೀ ಜಗತ್ತಿಗೆ ಕೊಡುವಂತಹ ರೀತಿಯ ವ್ಯಾಕ್ಸಿನ್ನ ಸಂಶೋಧನೆಯಿಂದ ಹಿಡಿದು ಇವತ್ತು ನಾವೆಲ್ಲ ಇಷ್ಟು ಧೈರ್ಯದಲ್ಲಿ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದರೆ ನಮ್ಮ ದೇಶದ ವಿಜ್ಞಾನಿಗಳು ಹುಡುಕಿ ತೆಗೆದದರ ಪರಿಣಾಮವಾಗಿ ಇವತ್ತು ಅಮೇರಿಕಾದಲ್ಲಿ ಪ್ರಶ್ನೆ ಕೇಳಿದರು, ಅಥವಾ ಯಾಕೆ ಪಾಕಿಸ್ತಾನದಲ್ಲೇ ಪ್ರಶ್ನೆ ಕೇಳಿದರು, ನೀವು ಚೈನಾ ಕೊಟ್ಟ ವ್ಯಾಕ್ಸಿನನ್ನು ಉಪಯೋಗ ಮಾಡಲಿಕ್ಕೆ ಇಷ್ಟಪಡ್ತೀರೋ ಅಥವಾ ಭಾರತ ತಯಾರು ಮಾಡಿದ ವ್ಯಾಕ್ಸಿನನ್ನು ಉಪಯೋಗ ಮಾಡಿದ್ದಕ್ಕೆ ಇಷ್ಟಪಡ್ತೀರೋ ಅಂತೇಳಿ ಸಾರ್ವಜನಿಕರಲ್ಲಿ ಕೇಳಿದಾಗ ಭಾರತ ಮಾಡಿದ ವ್ಯಾಕ್ಸಿನಿಗೆ ಹೆಚ್ಚು ಪರಿಣಾಮ ಇದೆ, ನಾವು ಅದನ್ನೇ ತಗೊಳ್ಳೋದಕ್ಕೆ ಇಷ್ಟಪಡ್ತೇವೆ ಅಂತೇಳಿ ಹೇಳಿದರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯ ಪುನಃ ಒಂದು ನಿರ್ಣಯ ತೆಗೆದುಕೊಂಡಿದೆ. ಪ್ರತಿ ತಾಲೂಕು ಕೇಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಕ್ಸಿಜನ್ನ ಸಮಸ್ಯೆ ಆಗಿದೆ, ಬೆಡ್ ಸಮಸ್ಯೆ ಆಗಿದೆ ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ ನಾವು. ಕನಿಷ್ಠ 50 ಬೆಡ್ಗಳ ಆಕ್ಸಿಜನ್ ಸಹಿತ ICU ಇರುವಂತಹ ವ್ಯವಸ್ಥೆಯನ್ನು ಮುಂದಿನ ಕೆಲವೇ ತಿಂಗಳುಗಳ ಒಳಗೆಯೇ ನಮ್ಮಲ್ಲಿ ಬರ್ತದೆ. ಇಷ್ಟೊಂದು ದೊಡ್ಡ ಬದಲಾವಣೆ. ಎಲ್ಲಿಯಾದರೂ ನಾವು ಉತ್ಸಾಹ ಕಳೆದು ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲದ 140 ಕೋಟಿ ಜನ ಇರುವಂತಹ ದೇಶದಲ್ಲಿ ಕೊರೋನಾ ಬರುವುದಕ್ಕೂ ಯಾವುದೋ ಒಂದು ಸಣ್ಣ ದೇಶಕ್ಕೆ ಬರುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಬಹಳ ಸಂಘಟಿತವಾಗಿ ಇದನ್ನು ಎದುರಿಸಿದ್ದೇವೆ. ಈ 2ನೇ ಅಲೆಯನ್ನು ಎದುರಿಸ್ತೇವೆ. ಹಿರಿಯರು ಹೇಳಿದ ರೀತಿಯಲ್ಲಿ 3ನೇ ಅಲೆಯು ಬಂದರೂ ಕೂಡ ನಮ್ಮ ಮನಸ್ಸಿನ ವಿಶ್ವಾಸ ಕಡಿಮೆ ಆಗುವುದಿಲ್ಲ. ನಮ್ಮ ತಯಾರಿಗಳು ಖಂಡಿತವಾಗಿ ಮುಂದುವರಿತದೆ. 1ನೇ ಅಲೆಗೂ 2ನೇ ಅಲೆಗೂ ತುಂಬ ವ್ಯತ್ಯಾಸ ಇತ್ತು. 1ನೇ ಅಲೆ ಬಂದಾಗ ಇದ್ದಂತಹ ರೋಗ ಲಕ್ಷಣಗಳಿಗೂ 2ನೇ ಅಲೆ ಬಂದಾಗ ಇದ್ದಂತಹ ರೋಗ ಲಕ್ಷಣಗಳಿಗೂ ವ್ಯತ್ಯಾಸ ಇತ್ತು. ಆದರೂ ಅದನ್ನು ಮೀರಿ ನಾವು ಬಂದಿದ್ದೇವೆ. ಈ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ, ಯಾಕೆಂದೇಳಿದರೆ ಫ್ರಂಟ್ ವಾರಿಯರ್ಸ್ ಅಂತ ಹೇಳಿದರೆ ಇಡೀ ಈ ಭಾಗಕ್ಕೆ ವಿಶ್ವಾಸವನ್ನು ಧೈರ್ಯವನ್ನು ತುಂಬಿಸುವವರು ಯಾರು ಅಂತೇಳಿ ಕೇಳಿದರೆ ನಾವು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ನಿಮ್ಮ ಜೊತೆಗೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಜನರ ಮನಸ್ಸಿಗೆ ಇದನ್ನು ಎದುರಿಸುವಂತಹ ದೃಷ್ಟಿಯಲ್ಲಿ ಶಕ್ತಿಯನ್ನು ಕೊಡುವ ತುಂಬ ಸಂಘ ಸಂಸ್ಥೆಗಳು ಇಲ್ಲಿ ಕೂತ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಕಿಟ್ಟು ಕೊಡುವುದರಿಂದ ಹಿಡಿದು ಸರ್ಕಾರದ ವ್ಯವಸ್ಥೆಯನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇದಕ್ಕೆ ಪರಿಹಾರ ಅರ್ಧದಷ್ಟು ಬಹಳ ಪ್ರಮುಖ ಪರಿಹಾರ ಯಾವುದು ಅಂತೇಳಿ ಕೇಳಿದರೆ ನಮ್ಮ ಸಂಘಟಿತ ಪ್ರಯತ್ನ ಮತ್ತು ನಮ್ಮ ಮನಸ್ಸಿನ ಶಕ್ತಿ, ಇದೆರಡೂ ಸೇರಿದರೆ ಉಳಿದ ವ್ಯವಸ್ಥೆಗಳು ಅದರಷ್ಟಕ್ಕೆ ಸೇರಿಕೊಂಡು ಬರ್ತದೆ ಅಂತ ಹೇಳುವಂಥದ್ದು ಹೇಳ್ತಾ, ನೀವು ಮಾಡಿರುವ ಸೇವೆಗೆ ವಿಶೇಷವಾಗಿ ಈ BJPಯ ಮಂಗಳೂರು ಮಂಡಲದ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ಅವರ ಈ ಯೋಚನೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ದೇವರು ನಿಮಗೆ ಎಲ್ಲ ರೀತಿಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ನೀವು ಈ ಕಾರ್ಯಕ್ರಮಕ್ಕೆ ಒಂದು ನಿಜವಾದಂತಹ ವೇಗವನ್ನು ಕೊಟ್ಟಿದ್ದೀರಿ. ಮುಂದಿನ 1 ವಾರ ನಮ್ಮದು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಘಟಿತ ಪ್ರಯತ್ನ ಕೊರೋನಾ ಮುಕ್ತ ಆಗುವ ದೃಷ್ಟಿಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋಣ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮಗೆ ಮತ್ತೊಮ್ಮೆ ಶುಭಾಶಯ ಕೋರಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಅಭಿನಂದನೆಗಳು ಗೌರವಿತ ಶಾಸಕರಿಗೆ, ನಮ್ಮ ಜಿಲ್ಲಾದ ಕಸ್ತೂರಿ ಪಂಜ ಹಾಗೂ ನಮ್ಮ ಜಿಲ್ಲಾ BJPಯ ಉಪಾಧ್ಯಕ್ಷರನ್ನು ಗೌರವಿಸುತ್ತಾ ಈಗ ಕೊನೆಯದಾಗಿ ಅಧ್ಯಕ್ಷರಿಂದ ಒಂದು ನಿಟ್ಟಿನಲ್ಲಿ ನಮ್ಮ BJPಯ ನಾಯಕರಾದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಮತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯರಾದಂತಹ ಶ್ರೀ ಸಂತೋಷ್ ಕುಮಾರ್ ರೈ ಅವರ ಒಂದು ಒತ್ತಾಸೆಯಂತೆ ಪಕ್ಷದ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಈ ಭಾಗಕ್ಕೆ ಶಾಸಕರು ಆಗಿರುವಂತಹ ವಿಧಾನ ಪರಿಷತ್ ಸದಸ್ಯರೂ ಆದಂತಹ ನಮ್ಮೆಲ್ಲರ ಆತ್ಮೀಯರಾದಂಥ ಪ್ರತಾಪ್ ಸಿಂಗ್ ನಾಯಕ್ರೆ, ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಭಾವಿಗಳಾದಂತಹ ಈಶ್ವರ್ ಕಟೀಲ್ರವರು ಮತ್ತು ನಮ್ಮ ಕಸ್ತೂರಿ ಪಂಜರವರೇ ಹಾಗೂ ನಮ್ಮೆಲ್ಲರ ಆತ್ಮೀಯರು
ವಿಭಾಗದ ನಾಯಕರಾದಂತಹ ಅಲೆಮಾರಿ ಮತ್ತು ಅರೆಮಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರೇ ಹಾಗೂ ಕ್ಯಾಂಪ್ಕೋದ ನಿರ್ದೇಶಕರಾದ ಚೌಟ್ರೆ ಹಾಗೂ ಎಲ್ಲ ಪಕ್ಷದ ಹಿರಿಯರೇ ಹಾಗೂ ವಿಶೇಷವಾಗಿ ಇವತ್ತು ಗೌರವಿಸಲ್ಪಡುವಂತಹ ಅಂಗನವಾಡಿ ಶಿಕ್ಷಕಿಯರೇ. ನಿಮಗೆ ಶಿಕ್ಷಕಿಯರು ಅನ್ನುವಂಥದ್ದು ಮಾತನ್ನು ಹೇಳೋದಕ್ಕಿಂತಲೂ ಪ್ರತಿ ಮನೆಯ ಮಕ್ಕಳ ಹೃದಯವನ್ನು ಗೆದ್ದಂತಹ ಮಾತೆಯರು ಅನ್ನುವಂಥದ್ದು ಬಹಳ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಸರ್ಕಾರ ಕೂಡ ನಿಮಗೆ ಜವಾಬ್ದಾರಿಯನ್ನು ಯಾಕೆ ಕೊಟ್ಟಿದೆ ಅಂತ ಹೇಳಿದರೆ, ಆ ಮಕ್ಕಳ ಮನಸ್ಸನ್ನು ಸೂರೆಗೊಂಡಂಥ ಶಿಕ್ಷಕಿಯರು ಇಡೀ ಗ್ರಾಮದ ಮನಸ್ಸನ್ನು ಸೂರೆಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆ ಕಷ್ಟವನ್ನು ಅರಿಯುವಂಥ ಶಕ್ತಿ ನಿಮಗಿದೆ, ಅವರೊಟ್ಟಿಗೆ ಸ್ಪಂದಿಸುವಂಥ ಶಕ್ತಿ ನಿಮಗಿದೆ ಅನ್ನುವಂಥ ದೃಷ್ಟಿಯಲ್ಲಿ ಆಶಾ ಕಾರ್ಯಕರ್ತರೊಂದಿಗೆ ನಿಮ್ಮನ್ನು ಒಡಗೂಡಿಸಿ ಆರೋಗ್ಯದ ಒಂದು ಕಾಳಜಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರ ಯಶಸ್ವಿ ಕೂಡ ಆಗಿದೆ. ಸರ್ಕಾರ ಮಾಡಿದಂಥ ಪ್ರತಿಯೊಂದು ಕಾರ್ಯಕ್ರಮಗಳು ತಳಮಟ್ಟದಲ್ಲಿ ಮುಟ್ಟಬೇಕಾದ್ರೆ ಅಂಗನವಾಡಿ ಶಿಕ್ಷಕಿಯರು ಮತ್ತು ಆಶಾ ಕಾರ್ಯಕರ್ತರ ಸಾಧನೆ ಅಮೋಘವಾದಂಥದ್ದು. ಇದಕ್ಕೋಸ್ಕರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಹಾಗೂ ಗೌರವವನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ಸರ್ಕಾರದ ಎಲ್ಲ ಸಾಧನೆಗಳನ್ನು ಹಿರಿಯರು ಹೇಳಿದ್ದಾರೆ, ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೇಳುವಂಥದ್ದಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಕರ್ನಾಟಕ ಸರ್ಕಾರ ಪ್ರಪ್ರಥಮವಾದಂಥ ಅಲೆಯನ್ನು ಯಾವ ರೀತಿಯಲ್ಲಿ ನಿಭಾಯಿಸಿದೆ ಅನ್ನುವಂಥದ್ದು ನಮ್ಮ ಯಡಿಯೂರಪ್ಪರವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಕೋವಿಡ್ನ ನಿಯಂತ್ರಣವನ್ನು ಮಾಡಿದೆ. ಆದರೆ ಮಂಗಳೂರಿನ ದಕ್ಷಿಣ ಕನ್ನಡ ಇವತ್ತು 1 ವಾರ ಹೆಚ್ಚಿನ ಅನ್ಲಾಕನ್ನು ಘೋಷಿಸಿದ್ದಾರೆ. ಕಾರಣ ಇಷ್ಟೇ, ಸರ್ಕಾರ ಎಷ್ಟೇ ಕಷ್ಟಪಟ್ಟರು, ತಾವುಗಳು ಎಷ್ಟೇ ಕಷ್ಟಪಟ್ಟರು ಕೂಡ ಸಾರ್ವಜನಿಕರ ಸಹಕಾರ ಬಹಳ ಅಗತ್ಯ. ಹಾಗಾಗಿ ಈ ಮೂಲಕವಾಗಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನಾವೆಲ್ಲರೂ ಗಮನಿಸಬೇಕಾದಂಥ ವಿಚಾರ. ಯಾಕಂತ ಹೇಳಿದರೆ ಇಷ್ಟು ಕಷ್ಟಪಟ್ಟು ಇಂಥ ಕ್ಲಿಷ್ಟಕರವಾದ ಸಮಯದಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಅಥವಾ ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು ಅಥವಾ ನಮ್ಮ ಆರೋಗ್ಯ ವೈದ್ಯರಾದಿಯಾಗಿ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಎಲ್ಲ ಕೊರೋನಾ ವಾರಿಯರ್ಸ್ನ ಒಂದು ತಂಡ ಬಹಳ ಪ್ರಮುಖವಾದಂಥ ಕೆಲಸ ಕಾರ್ಯವನ್ನು ಮಾಡ್ತಿರುವಾಗ ಸಾರ್ವಜನಿಕರಾದ ನಮ್ಮ ಜವಾಬ್ದಾರಿ ಕೂಡ ಈ ಸಮಾಜಕ್ಕೆ ಬೇಕು. ಯಾಕಂತ ಕೇಳಿದರೆ ನಿಮ್ಮ ಕಷ್ಟದೊಂದಿಗೆ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ನಮ್ಮ ಈ ಕಾರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಂಗಳೂರಿನ ಎಲ್ಲ ವಿಧಾನಸಭಾ ಪಕ್ಷದ ಎಲ್ಲ ಜನತೆಗೆ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಂದಿನ 1 ವಾರ ಕಾಲ ನಾವು ಅತ್ಯಂತ ಕಟ್ಟುನಿಟ್ಟಾಗಿ ಸರ್ಕಾರದ ಕಾನೂನನ್ನು ಪಾಲಿಸಬೇಕು ಅನ್ನುವಂಥದ್ದು ಕೂಡ ನನ್ನ ವಿನಂತಿಯಾಗಿದೆ. ಅದರೊಟ್ಟಿಗೆ ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾದರಿಯಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೊರೋನಾ ಮುಕ್ತವಾದಂಥ ವಿಧಾನಸಭಾ ಕ್ಷೇತ್ರ ಆಗಲಿ ಅನ್ನುವಂಥದ್ದು ನನ್ನ ಆಶಯ. ಇದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಆ ಭಗವಂತ ಆರೋಗ್ಯವಾದಂತಹ ಒಂದು ಭಾಗ್ಯವನ್ನು ನೀಡಿ ಆ ಕೆಲಸ ಕಾರ್ಯಗಳಲ್ಲಿ ತಾವುಗಳು ಭಾಗವಹಿಸಿ ಯಶಸ್ವಿಯಾಗಿ ಕೊರೋನಾವನ್ನು ಓಡಿಸುವಂಥ ಕೆಲಸಗಳಲ್ಲಿ ನಾವೆಲ್ಲರೂ ಯೋಧರಂತೆ ಕೆಲಸ ಮಾಡಿದ್ದೀರಿ. ಅದಕ್ಕೋಸ್ಕರವಾಗಿ ನಿಮಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ನೀಡಿದಂಥ ಸಣ್ಣ ಕಾಣಿಕೆ ಅಥವಾ ಈ ಏನು ಆ ಕೊಡುಗೆ ಇದೆಯೋ ಅದನ್ನು ನಿಮ್ಮೆಲ್ಲರನ್ನು ಗೌರವಿಸುವ ಒಂದು ಅರ್ಥವಾಗಿ ನಾವು ನೀಡಿದ್ದೇವೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಈ ಶ್ರಮಕ್ಕೆ ಆ ದೇವರು ಇನ್ನೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ವಂದನೆ ಅರ್ಪಿಸ್ತಾ ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಎಲ್ಲ ಗುರು ಹಿರಿಯರಿಗೆ ವಂದಿಸ್ತಾ ನಮಗೆ ಇವತ್ತು ಬಹಳ ಸಂತೋಷ ಆಗಿದೆ. ಯಾಕೆಂತಂದರೆ ನಾವು ಸಮಾಜದಲ್ಲಿ ನಾವು ಇದ್ದೇವೆ ಅನ್ನುವಂಥ ಒಂದು ಗುರುತಿಸುವಿಕೆಯನ್ನು ಮಾಡಿದಂಥ ತಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ನಾವು ಈ ಕೆಲಸ ಮಾಡಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಸಮಾಜದೊಳಗೆ ಎಲ್ಲ ನಮೂನೆ ನಮ್ಮ ಕೈ ಹೇಗೆ ಒಂದೇ ಥರ ಇರೋದಿಲ್ವ, ಬೆರಳುಗಳು ಹೇಗೆ ಒಂದೇ ಥರ ಇರೋದಿಲ್ವ, ಹಾಗೆ ನಾನಾ ನಮೂನೆಯ ಜನಗಳು ಸಿಗ್ತಾರೆ ನಮಗೆ. ಆದರೆ ಅವ್ರ ಜೊತೆ ನಾವು ನಮ್ಮ ಮನಸ್ಸಿನೊಳಗೆ ಯಾವುದೇ ಕಷ್ಟಗಳಿದ್ದರೂ ಸಹ ಅದನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಆದರೆ ಅವರ ಕಷ್ಟ ನಾವು ಕೇಳ್ಕೊಳ್ಳೋದು ನಮ್ಮ ಕರ್ತವ್ಯ. ಹಾಗಾಗಿ ಅಂಥ ಒಂದು ಒಳ್ಳೆಯ ಅನುಭವ ಕೂಡ ಸಿಕ್ಕಿದೆ ನಮಗೆ ಈ ಸಮಾಜದಿಂದ. ಹೊರಗಡೆ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಪಾಠಗಳನ್ನು ಕಲಿತಿದ್ದೇವೆ. ಹಾಗೆ ನಮ್ಮ ಎಲ್ಲ ಸಹೋದರಿಯರಿಗೆ ಭಾಳಷ್ಟು ಸಂಕಷ್ಟಗಳು ಕೂಡ ಇದ್ದರೆ ಸೌಖ್ಯವೂ ಸಿಕ್ಕಿದೆ. ಹೇಗೆ ಅಂತಂದರೆ ಕೆಲವು ನಾವು ಈ ಮಾಹಿತಿಯನ್ನು ಕೇಳಲಿಕ್ಕೆ ಹೋದಾಗ ಅಲ್ಲಿಂದ ನಮಗೆ ಸೂಚನೆಗಳು ಬರ್ತವೆ. ಬಂದು ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕೆಲವರು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಗೌರವಿಸ್ತಾರೆ, ಇಲ್ಲ ಕೆಲವರು ಅದನ್ನು ಒಂದು ರೀತಿ ಅಭಾಸವಾಗಿ ತಗೊಳ್ಳುವಂಥವರು ಇದ್ದಾರೆ. ಆದರೆ ನಮಗೆ ಈ ಹೊತ್ತು ಆ ಎಲ್ಲವನ್ನು ಮೆಟ್ಟಿ ನಿಂತು ನಾವು ಈ ಏನು ರೋಗ ಬಂದಿದೆ ಅದನ್ನು
ಜಯಿಸುವಂತಹ ಶಕ್ತಿ ಎಲ್ಲರಿಗೂ ಕೊಡಬೇಕು ಅನ್ನೋಂಥದ್ದು, ದೇವರು ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಮ್ಮಿಂದಾದಂಥ ಕಿಂಚಿತ್ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ಸಮಾಜದಲ್ಲಿ ಗುರುತಿಸಿದ್ದ ತಮಗೆ ಮೊತ್ತ ಮೊದಲಾಗಿ ನನ್ನ ಧನ್ಯವಾದಗಳು. ಹಾಗೆ ಇನ್ನು ಮುಂದಕ್ಕೆ ಕೂಡ ಅಂತ ನಾವು ಏನೇ ಕೆಲಸ ಮಾಡೋದಿದ್ರು ಸಹ ತಮ್ಮಲ್ಲಿ ನನಗೆ ಸಂತೋಷ ಅಣ್ಣ ಬಹಳ ಆತ್ಮೀಯರು, ನನಗೆ ಬಹಳ ಪ್ರೀತಿ ಅಂದರೆ ಯಾಕೆ ಅಂತಂದರೆ ಅವರು ಪ್ರತಿಯೊಂದು ಕಷ್ಟ, ನಾನು ಸಾಧಾರಣ 30 ವರ್ಷ ಹತ್ರ ಇರ್ತೀವಿ ಕೆಲಸಕ್ಕೆ ಸೇರಿ, ಅಂದಿನ ಇಂದಿನವರೆಗೂ ಕೂಡ ಅವರೊಂದು ಆತ್ಮೀಯತೆಯಿಂದ ನಮ್ಮನ್ನು ಗುರುತಿಸಿ ಒಂದು ಮಾತಾಡಿಸೋದಾಗಲಿ ಅಥವಾ ಸಮಾಜದಲ್ಲಿ ನಮಗೆ ಸಮಸ್ಯೆ ಏನು ಅಂತ ಕೇಳಿದ ವ್ಯಕ್ತಿಯವರು. ಆದ್ದರಿಂದ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಹಾಗೆ ನನ್ನ ಎಲ್ಲ ಸ್ನೇಹಿತರು ಕೂಡ ನನ್ನ ಜೊತೆಗಿದ್ದಾರೆ. ನಾವು ಒಬ್ರಿಗೊಬ್ಬರು ಏನೇ ಸಮಸ್ಯೆಗಳಾದರೂ ಕೂಡ ಒಬ್ರಿಗೊಬ್ರು ಕೇಳಿಕೊಂಡು ಅದರ ಪರಿಹಾರವನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಹಾಗೆ ನೀವು ಕೂಡ ನಮ್ಮ ಜೊತೆಗೆ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳಿದ್ದೀರಿ. ಇದಕ್ಕಾಗಿ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮಹಾಶಕ್ತಿ ಕೇಂದ್ರದ ಅಂಗನವಾಡಿ ಶಿಕ್ಷಕಿಯರಿಗೆ ಗೌರವಿಸುವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಮಂಡಲದ ಅಧ್ಯಕ್ಷರಾದ ಚಂದ್ರರಾಜ್ ಪಂಡಿತ್ ದಾಸ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದ ನಮ್ಮ ಪ್ರತಾಪ್ ಸಿಂಗ್ ನಾಯಕ್ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿ ಮಹಿಳಾ ಸೇವಾ ಸಂಘದ ಅಧ್ಯಕ್ಷರು ಹಾಗೆ SDC ಬ್ಯಾಂಕಿನ ಡೈರೆಕ್ಟರ್ ಆಗಿರೋ ರಾಜಾರಾಮ್ ಭಟ್ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಧನ್ಯವಾದ ಕೊಡುತ್ತೇನೆ.